ತಾಲೂಕಿನ ಮಾಯಸಂದ್ರ ಹೋಬಳಿಯ ಸೀಗೆಹಳ್ಳಿ ಗ್ರಾಮದ ಸರ್ವೆ ನಂಬರ್ 15/6ರ 1 ಎಕರೆ ವಿಸ್ತೀರ್ಣದ ರೈತ ವೆಂಕಟೇಶ್ ಎಂಬುವರ ಒಡೆತನಕ್ಕೆ ಸೇರಿದ ಜಮೀನಿನಲ್ಲಿ ತುರುವೇಕೆರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಅತಿಕ್ರಮವಾಗಿ ಪ್ರವೇಶಿಸಿ ಫಸಲಿಗೆ ಬಂದ ಮರಗಳನ್ನು ಕಡಿಸಿದ್ದಾರೆ ಮತ್ತು ತಂತಿ ಕಂಬಗಳನ್ನು ನಾಶ ಮಾಡುವ ಮೂಲಕ ಅನ್ಯಾಯವೆಸಗಿದ್ದಾರೆ ಎಂದು ಮಗ್ಗದಪಾಳ್ಯ ಗ್ರಾಮದ ನೊಂದ ರೈತ ವೆಂಕಟೇಶ್ ಗಂಭೀರವಾಗಿ ಆರೋಪಿಸಿದ್ದಾರೆ. ಪತ್ರಿಕೆಗೆ ಪ್ರತಿಕ್ರಿಯೆ ನೀಡಿದ ರೈತ ವೆಂಕಟೇಶ್, ತುರುವೇಕೆರೆ ತಾಲೂಕಿನ ಗಡಿಭಾಗವಾದ ಸೀಗೆಹಳ್ಳಿ ಗ್ರಾಮದ ಸಮೀಪದಲ್ಲಿರುವ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಸ್ವತ್ತಿನ ಪಕ್ಕದಲ್ಲಿಯೇ ನಮ್ಮ ಒಡೆತನದ ಜಮೀನಿದ್ದು, ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಜಮೀನಿಗೆ ಈಗಾಗಲೇ ಗಡಿಕಲ್ಲನ್ನು ನೆಟ್ಟಿದ್ದಾರೆ. ಹೀಗಿರುವಾಗ ದಿನಾಂಕ 3/5/2022ರಂದು ಮಧ್ಯಾಹ್ನ 3ರ ಸಮಯದಲ್ಲಿ ತುರುವೇಕೆರೆಯ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮತ್ತು ಇನ್ನಿತರರು ಟ್ರಂಚ್ ಹೊಡೆಯುವ ನೆಪದಲ್ಲಿ ಉದ್ದೇಶಪೂರ್ವಕವಾಗಿ ನಮ್ಮ ಜಮೀನಿನ ಒಡೆತನದಲ್ಲಿದ್ದಂತಹ ಫಸಲಿಗೆ ಬಂದಂತಹ ಸುಮಾರು 15 ತೆಂಗಿನ ಮರ, 50 ಬಾಳೆ ಗಿಡ, 40 ಅಡಿಕೆ ಸಸಿಗಳನ್ನು ಕಿತ್ತು ಹಾಕಿ ಹನಿ ನೀರಾವರಿಗೆ ಜೋಡಿಸಿದ್ದ ಮೈನ್ ಪೈಪ್ಗಳನ್ನು ಹಾಳು ಮಾಡಿ ತಂತಿ ಕಂಬ ಹಾಕಲು ಇಟ್ಟಿದ್ದ ತಂತಿ ಕಂಬಗಳನ್ನು ಮುರಿದು ಹಾಕಿ ಲಕ್ಷಾಂತರ ರೂಪಾಯಿಗಳ ಬೆಳೆಯನ್ನು ಧ್ವಂಸ ಮಾಡಿ ಹಾಗೂ ಕೃಷಿ ಉಪಕರಣಗಳನ್ನು ನಾಶಪಡಿಸಿ ದೌರ್ಜನ್ಯವೆಸಗಿದ್ದಾರೆ. ಈ ಸಂಬಂಧ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಅಧಿಕಾರಿಗಳು ಉಡಾಫಿಯ ಉತ್ತರವನ್ನು ನೀಡುತ್ತಿದ್ದಾರೆ. ಸ್ಥಳಕ್ಕೆ ಬರುವುದಾಗಿ ಹೇಳಿ ವಾರಗಳೇ ಆಯಿತು, ಯಾರು ಸಹ ಭೇಟಿ ನೀಡಿಲ್ಲ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸಂಬಂಧಪಟ್ಟ ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಂಡು ನಮಗೆ ನ್ಯಾಯ ಒದಗಿಸಬೇಕು ಎಂದು ಮನವಿ ಮಾಡಿದ್ದಾರೆ. ವರ್ಷಗಳಿಂದ ಕಷ್ಟಪಟ್ಟು ಬೆಳೆಸಿದ ಮರಗಳನ್ನು ಕಡಿಸಿದ್ದಾರೆ. ನಮಗೆ ಅನ್ಯಾಯವಾಗಿದೆ. ನ್ಯಾಯ ಸಿಗದಿದ್ದರೆ ನ್ಯಾಯಕ್ಕಾಗಿ ತಾಲೂಕಿನ ರೈತ ಸಂಘಟನೆಗಳು ಮತ್ತು ವಿವಿಧ ರೈತಪರ ಸಂಘಟನೆಗಳ ಮೊರೆ ಹೋಗಿ ಶೀಘ್ರದಲ್ಲೇ ತುಮಕೂರು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಧರಣಿ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ವರದಿ ಸಚಿನ್ ಮಾಯಸಂದ್ರ. ಸ್ವಾಮಿ, ನಾವು ವೆಂಕಟೇಶು ಅಂತೇಳಿ ಎಂ.ಆರ್. ವೆಂಕಟೇಶು, ಮಗ್ಗದಪಾಳ್ಯ, ಸೀಗಳ್ಳಿ ವಿಲೇಜು, ಮಾಯಸಂದ್ರ ಹೋಬಳಿ, ತುರುವೇಕೆರೆ ತಾಲೂಕು. ನಾವು ಮಗ್ಗದಪಾಳ್ಯದಲ್ಲಿ ವಾಸವಾಗಿದ್ದೀವಿ. ಹಂಗಾಗಿ ನಮ್ಮದು ಇಲ್ಲಿ 1 ಎಕರೆ ಜಮೀನಿದೆ. ನನ್ನ ಹೆಸರಲ್ಲಿ 1 ಎಕರೆ ಜಮೀನಿದೆ. ಇದು ಸೀಗಳ್ಳಿ ಕಾಡ ಗಡಿ, ಇದು ಸೀಗಳ್ಳಿ ವಿಲೇಜು ಗಡಿ. ಇದು ಕಾಡಲ ಗಿಡ ಕಾವಲು ಗಡಿ. ಇದು ಅದೇ ಮಧ್ಯದಲ್ಲಿ ಗಡಿಕಲ್ಲಿದ್ದಾವೆ, ಏಕಲ್ ಗಡಿಕಲ್ಲಿದ್ದಾವೆ. 3ನೇ ತಾರೀಕು ಮಂಗಳವಾರ ರಜು ಟೈಮ್ನಲ್ಲಿ ಫಾರೆಸ್ಟ್ರ್ ಸಿಬ್ಬಂದಿ ಬಂದು ಇಟಾಚಿ ತಗೊಂಬಂದ್ಬಿಟ್ಟು ನಮ್ಗೆ ಯಾವುದೇ ನೋಟಿಸ್ ಕೊಡ್ದಲೇ ಹೇಳ್ದಲೇ ಗಡಿಯಿಂದ ಕಲ್ಲಿಂದ ನಮ್ಮ ತೋಟ ಕಡೆಗೆ ತೊಳಿಕೆ ಇಟಾಚಿ ನಿಲ್ಲಿಸ್ಕೊಂಡು ನಮ್ಮ ತೆಂಗಿನ ಗಿಡ ಒಂದು ಲೈನಲ್ಲಿ 13 ತೆಂಗಿನ ಗಿಡ ಇದ್ದು ಕಿತ್ತಾಕಿದ್ದಾರೆ. ಮತ್ತು ಅಡಿಕೆ ಗಿಡ ಎಲ್ಲ ಇಟಾಚಿ ಚಕ್ರ ಸಿಕ್ಕಿ ಎಲ್ಲ ನುಜ್ಜೋಗಿದ್ದಾವೆ. ಮತ್ತು ಬಾಳೆ ಗಿಡ ಒಂದು 50-60 ಬಾಳೆ ಗೊನೆಯ ಹಣ್ಣಿಗೆ ಬಂದಂಥ ಇನ್ನೊಂದು ತಿಂಗಳೊಳಗೆ ಕಡಿಯೋಂಥ ಗೊನೆಗಳ್ನ ಉಳಿಸಿ ದೌರ್ಜನ್ಯ ಮಾಡಿ ಈ ರೀತಿ ಮಾಡಿ ನಮಗೆ ಭಾಳ ಅನ್ಯಾಯ ಮಾಡಿದ್ದಾರೆ. ಆಮೇಲೆ ಡ್ರಿಪ್ ಮಾಡಿದ್ದೆ, ಹನಿ ಡ್ರಿಪ್ಪು, ಮೇನ್ ಪೈಪ್ ಇಲ್ಲಿಂದ ಇದನ್ನ ಮೇನ್ ಪೈಪ್ ಕೊಟ್ಕೊಂಡು ಡ್ರಿಪ್ ಮಾಡಿದ್ದೋ ಇಲ್ಲಿ. ಆ ಡ್ರಿಪ್ಪು ಪೈಪ್ ಎಲ್ಲ ಪೂರ್ತಿ ಕಿತ್ತೋಯ್ತು. ಇವತ್ತು ನಾನು ಈ ತೋಟಕ್ಕೆ ನೀರು ಬಿಡಬೇಕು ಅಂದ್ರೆ ಡ್ರಿಪ್ ಮಾಡಬೇಕು ಅಂದರೆ 1 ಲಕ್ಷ ರೂಪಾಯಿ ದುಡ್ಡು ಬೇಕು ಇವತ್ತು ನನಗೆ. ಯಾರು ಕೊಡ್ತಾರೆ ನಮಗೆ? ಇಷ್ಟೊಂಥರ ದೌರ್ಜನ್ಯ ಮಾಡಿದಾರಲ್ಲ. ಬರೀ 3 ಅಡಿ ಜಮೀನಿಗೋಸ್ಕರ ಇಲ್ಲಿ ನಮ್ಮ ಅದರೊಳಗೆ ನಿಲ್ಸ್ಕೊಂಡು ಅವರೆಲ್ಲ ನಿಲ್ಸ್ಕೊಂಡು ಕಡೆಗೆ ತಕ್ಕೊಂಡಿಲ್ಲ, ನಮ್ಮ ಜಮೀನೊಳಗೆ ನಿಲ್ಸ್ಕೊಂಡು ಎಲ್ಲ ನಾಶ ಮಾಡಿ ಧ್ವಂಸ ಮಾಡವ್ರೆ. ಇದೇನು ನ್ಯಾಯ? ಯಾರು ನಮ್ಮ ಎಲ್ಲೂ ಹೋದ್ರೂ ನ್ಯಾಯ ಸಿಗ್ತಾಯಿಲ್ಲ. ಯಾರು ಈಗ ಅರ್ಜಿ ಕೊಡೋಕೆ ಹೋದ್ರೂ ನೀವು ಹೋಗಿ ಅಲ್ಲೇ ಅರಣ್ಯ ಇಲಾಖೆಲ್ಲ ಕೇಳ್ಕೊಳ್ರಿ ಅಂತಾರೆ. ಹಂಗಾಗಿ ನಮಗೆ ನ್ಯಾಯ ಸಿಕ್ಕಿಲ್ಲ. ದಯವಿಟ್ಟು ಈಗ ನಾನು ಪತ್ರಿಕಾ ಇದಕ್ಕೆ ನಾನು ಹೋಗಿದ್ದೀನಿ ನ್ಯಾಯ ಕೇಳೋಕ್ಕೆ. ಅಲ್ಲಾದರೂ ನಮಗೆ ನ್ಯಾಯ ಸಿಗುತ್ತೆ ಅಂತ ಅಲ್ಗಾರ ಹೋಗಿದ್ದೀನಿ. ದಯವಿಟ್ಟು ಇದನ್ನು ಬಂದು ಪರಿಗಣಿಸಿ ನಮಗೆ ನ್ಯಾಯ ಕೊಡಿಸಿ. ಇಲ್ಲಾಂದರೆ ನಾವು ರೈತರ ಪರವಾಗಿ ರೈತರಿಗೆ ಸಂಘದವ್ರಿಗೆ ಮನವಿ ಕೊಟ್ಟು ಸತ್ಯಾಗ್ರಹ ಮಾಡಬೇಕಾಗ್ತದೆ, ಧರಣಿ ಮಾಡಬೇಕಾಗುತ್ತೆ. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ದಯವಿಟ್ಟು ಬಂದು ನಮಗೆ ನ್ಯಾಯ ಕೊಡದಲ್ಲ ಹೋದ್ರೆ ನಾವು ಅದಕ್ಕೂ ರೆಡಿಯಾಗಿದ್ದೀವಿ. ಯಾಕೆಂದರೆ ಇಷ್ಟೊಂಥರ ರೈತರ ಮೇಲೆ ಇಷ್ಟೊಂಥರ ದೌರ್ಜನ್ಯ ಮಾಡಿದ್ರೆ ರೈತ ಏನು ಮಾಡಬೇಕು ಸ್ವಾಮಿ? ಇವತ್ತು ನಿಮಗೆ ಸಂಬಳ ತಿಂಗಳ ಬಂದುಬಿಡುತ್ತೆ, ನಮಗೆ ಸಂಬಳ ಬರೋಲ್ಲ ಸ್ವಾಮಿ. ಗೊನೆ ಕಟ್ಕೊಂಡು ಹೋಗಿ ಮಂಡಿಗೆ ಹಾಕಬೇಕು. ಮಂಡಿಗೆ ಹಾಕಿದ್ರೆ ದುಡ್ಡು ಕೊಡೋದು ಕಷ್ಟಕ್ಕೆ ಬಂದು ಹೋಯ್ತೆ. ಇಲ್ಲಿವರೆಗೂ ಕೊರೋನಾ ಬಂದು ತತ್ತರಿಸೋಗಿದ್ದೀವಿ. ಬಾಳೆಗೊನೆ 10 ರೂಪಾಯಿ 15 ರೂಪಾಯಿಗೆಲ್ಲ ಮಾರಿದ್ದೀವಿ. ಇವತ್ತೇನೋ ರೇಟ್ ಐತೆ ಮಾರೋಣ ಅಂದರೆ ಇಂಥ ಕೆಲಸ ಮಾಡಿ ನಮಗೆ ದೌರ್ಜನ್ಯ ಮಾಡಿ ಇಷ್ಟೆಲ್ಲ ಅನ್ಯಾಯ ಮಾಡಿದಿರಲ್ಲ. ನಿಮ್ಗೆ ಯಾರು ಹೇಳೋರು ಕೇಳೋರಿಲ್ವಾ ಇಲಾಖೆಗೆ? ಇದೇನು ಗಡಿ ಇದೆ, ಇಲ್ಲಿ ದಾರಿ ಇದೆ, ದಾರಿ ಬಿಟ್ಟು ಆ ಕಡೆ ಕೊಡ್ಕೋಬೇಕಾಯಿತು. ಇಲ್ಲಿ ನನ್ನ ತೋಟದೊಳಗೆ ಬಂದು ಹೊಡೆಯೋಂಥದ್ದು ಏನಿತ್ತು ಇವ್ರಿಗೆ? ಇಷ್ಟೊಂಥರ ಲಾಸ್ ಮಾಡೋವಂಥದ್ದು ಏನಿತ್ತು ನನ್ನ ಮೇಲೆ? ನಮ್ಮದೇನು ಖಾಲಿ ಜಮೀನಿತ್ತು? ಹೋಗಲಿ. ಇಷ್ಟೊಂದು ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಇಷ್ಟೆಲ್ಲ ಮಾಡಿ ಬೆಳೆದಿದ್ದೀವಿ. ಈ ಬೆಳೆದಿರೋ ಬಸ್ತುನ ನಮ್ಮನ್ನು ಇಷ್ಟೊಂಥರ ಅನ್ಯಾಯ ಮಾಡಿ ಇಷ್ಟೆಲ್ಲ ಮಾಡಿದಾರಲ್ಲ, ಇದು ನ್ಯಾಯನಾ?